ಮಂಗಳೂರಿನ ತಣ್ಣೀರುಬಾವಿ ಅರಬ್ಬಿ ಸಮುದ್ರದಲ್ಲಿ ಪದ್ಮಾಸನ ಭಂಗಿಯಲ್ಲಿ ಕಾಲಿಗೆ ಸರಪಳಿಸುತ್ತಿ ಬೀಗ ಹಾಕಿ 1 ಕಿಲೋಮೀಟರ್ ದೂರವನ್ನ 25 ನಿಮಿಷ 16 ಸೆಕೆಂಡ್ಗಳಲ್ಲಿ ಈಜಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ನಾಗರಾಜ್ ಖಾರ್ವಿ ಅವರು ದಾಖಲೆ ಮಾಡಿದ್ದಾರೆ. ಅವರ ಸಾಧನೆಯನ್ನು ಪರಿಗಣಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹರಿಯಾಣದ ಕೇಂದ್ರ ಕಚೇರಿಯಿಂದ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಈಜುಪಟು ನಾಗರಾಜ್ ಖಾರ್ವಿ ಅವರು, ವಿಭಿನ್ನ ಶೈಲಿಯ ಈಜುಗೆ ದೇಶದ ವಿವಿಧ ಕಡೆಗಳಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ದಾಖಲೆ ಮಾಡಿದ ನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮುಖ್ಯಸ್ಥರೇ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದು ಸಂತೋಷ ನೀಡಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಹರಿಯಾಣದ ಕೇಂದ್ರ ಕಚೇರಿಯಿಂದ ಪ್ರಮಾಣ ಪತ್ರ ಕೂಡ ಬಂದಿದೆ. ಪದ್ಮಾಸನ ಭಂಗಿಯಲ್ಲಿ ಈಜಿದ್ದು ಅತ್ಯಂತ ವೇಗದ ಈಜು ಎಂಬುದಾಗಿ ದಾಖಲೆಯ ಪ್ರಮಾಣ ಪತ್ರದಲ್ಲಿ ನಮೂದಿಸಲಾಗಿದೆ. ಪ್ರಮಾಣ ಪತ್ರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆಯವರ ಕೈಯಲ್ಲಿ ಅನಾವರಣಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯರು ಪ್ರಸಾದ ರೂಪದಲ್ಲಿ ಮಂಜುನಾಥನ ಮುದ್ರೆ ಇರುವ ಬೆಳ್ಳಿಯ ಪದಕವನ್ನು ನೀಡಿ ಆಶೀರ್ವಾದ ಮಾಡಿದ್ದಾರೆ ಎಂದು ಹೇಳಿದರು. ಮೊನ್ನೆ ಒಂದು ವಾರದ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಿಂದ ನಾವು ಯಾಕಂದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೋಸ್ಕರನೇ ಅದನ್ನ ಮಾಡಿದ್ದು, ಅಲ್ಲಿ ನಮ್ಮ ಇದನ್ನ ಮಾಡಿದಕ್ಕೆ ದಾಖಲೆಯನ್ನು ಕಳಿಸಿದಾಗ ಅಲ್ಲಿಂದ ನಮಗೆ ಸರ್ಟಿಫಿಕೇಟ್ ಬಂದಿದೆ. ಇದು ಅಲ್ಲಿಂದ ಬಂದಿರುವ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ನ ಪ್ರಕಾರ ಇದರಲ್ಲಿ ಪದ್ಮಾಸನ ಭಂಗಿಯಲ್ಲಿ ಸಮುದ್ರದಲ್ಲಿ ಈಜಿದ 1 ಕಿಲೋಮೀಟರ್ ಅನ್ನುವಂಥದ್ದು ಅದು ರಾಷ್ಟ್ರೀಯ ದಾಖಲೆ. 1 ಕಿಲೋಮೀಟರ್ 25 ನಿಮಿಷ 16 ಸೆಕೆಂಡ್ಗಳಲ್ಲಿ ಈಜಿದ ದಾಖಲೆ ಅನ್ನುವಂಥದ್ದು ಪ್ರಮಾಣ ಪತ್ರ ಬಂದಿರುತ್ತದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಮುಖ್ಯಸ್ಥರೇ ನೇರವಾಗಿ ಕರೆ ಮಾಡಿ ಶುಭಾಶಯಗಳನ್ನು ಕೋರಿದ್ದು ಭಾರಿ ಖುಷಿ ಆಯಿತು. ಈ ಪ್ರಮಾಣ ಪತ್ರವನ್ನು ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರಲ್ಲಿ ನಾವು ಅದನ್ನು ಹೋಗಿ ಕೊಟ್ಟು ಅವರ ಕೈಯಲ್ಲಿ ಅನಾವರಣಗೊಳಿಸಿದಾಗ ಅವರು ಭಾರಿ ಖುಷಿ ಆಯಿತು. ಅವರಿಗೆ ಈಜಿದರ ಬಗ್ಗೆ ಮತ್ತೆ ಆ ಸಾಧನೆ ಹೇಗೆ ಮತ್ತೆ ಹೇಗೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅದನ್ನೆಲ್ಲ ಕೇಳಿದ್ರು. ಕೇಳಿದ ಮೇಲೆ ಅವರಿಗೆ ತುಂಬಾ ಖುಷಿಯಾಗಿ ಮಂಜುನಾಥ ಸ್ವಾಮಿಯ ಭಾವಚಿತ್ರ ಇರುವಂತಹ ಒಂದು ಬೆಳ್ಳಿಯ ಪದಕವನ್ನು ಪ್ರಸಾದ ರೂಪದಲ್ಲಿ ಕೊಟ್ಟಿರುತ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಈಜುಗುರುಗಳಾದ ಬಿಕೆ ನಾಯಕ್, ಮಂಗಳೂರು ಅಕ್ವೆಟಿಕ್ ಕ್ಲಬ್ನ ಮುಖ್ಯ ತರಬೇತುದಾರರಾದ ಲೋಕರಾಜ್ ವಿಟ್ಲ, ಮಂಗಳ ಈಜು ತರಬೇತಿ ಸಂಸ್ಥೆಯ ಮುಖ್ಯ ತರಬೇತುದಾರರಾದ ಶಿವಾನಂದ್ ಗಟ್ಟಿ, ಉದ್ಯಮಿ ರವಿ ಪೂಜಾರಿ, ಅಶೋಕ್ ದೇವಾಡಿಗ, ಪೂಜಿತಾ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.